ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಇವತ್ತು ದೂರ ಟ್ರಾವೆಲಿಂಗ್ ಹೊಡೆದು ಗವಿಗೆ ಟ್ರಾವೆಲಿಂಗ್ ಹೊಡೆದು ಇದೆಲ್ಲಿರುವುದು ನಿಮಗೆ ಹೇಳ್ತೇನೆ. ಇದರ ಬಗ್ಗೆ ಎಕ್ಸ್ಪ್ಲೋರ್ ನೋಡಿಕೊಂಡು ಬರೋದು ಬನ್ನಿ. ಇವತ್ತು ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು. ಆಚೆ ಸೈಡ್ ನಲ್ಲಿ ಯಾವತ್ತೇ ಹೋಗಿ ಮಿಷಿನ್ ಸೌಂಡ್ ಕೇಳ್ತದೆ ಸ್ವಲ್ಪ. ಈಗ ಗಂಟೆ 2:02 ಆಯಿತು. ನಾನು ಒಂದು ಕುಪ್ಪಿ ನೀರು ಸಹ ತಗೊಂಡೆ. ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು, ಒಳ್ಳೆ ಬೆವರುತ್ತದೆ. ಇವತ್ತು ದೂರ ಟ್ರಾವೆಲಿಂಗ್ ಹೊಡೆದು ಗವಿ GAVI ಅದಕ್ಕೆ ಟ್ರಾವೆಲಿಂಗ್ ಮಾಡೋದು. ಇದು ಎಲ್ಲಿರುವುದು ನಿಮಗೆ ಹೇಳ್ತೇನೆ. ಇದರ ಬಗ್ಗೆ ಗೊತ್ತಿದ್ರೆ ಕಾಮೆಂಟ್ ರೀತಿಯಲ್ಲಿ ಹೇಳಿ. ಇವತ್ತು ನಾವು ದೂರ ಹೋಗುದು ಗವಿಗೆ ಹೋಗುವ, ಬನ್ನಿ. ಗವಿ GAVI ಇದೆಲ್ಲಿರುವುದು ಭಾರತದ ಕೇರಳ ರಾಜ್ಯದ ಪತನತಿಟ್ಟ ಜಿಲ್ಲೆಯಲ್ಲಿ ಇರುವುದು ಒಂದು ವಿಲೇಜ್ ಆಗಿದೆ, ಒಂದು ಗ್ರಾಮವಾಗಿದೆ. ಒಂದು ಒಳ್ಳೆ ವೈಬು ಪ್ಲೇಸ್. ಗವಿಗೆ ಹೋಗುವ ರೋಡ್ ಒಳ್ಳೆ ವೈಬು. ಈ ಗವಿ ರೋಡ್ ಅಲ್ಲಿ ಬಸ್ ರೈಡ್ ಉಂಟು, ಅದು ಒಳ್ಳೆ ವೈಬು ಇರುತ್ತೆ. ಬಸ್ ರೈಡ್ ಅಂತ ಅಲ್ಲ, ಬಸ್ ಅಲ್ಲಿ ಹೋಗ್ಲಿಕ್ಕೆ ಒಳ್ಳೆ ವೈಬು ಇರುತ್ತಂತೆ. ಆ ನೇಚರ್ ನೋಡ್ಲಿಕ್ಕೆ ಅಷ್ಟು ವೈಬ್ ಇರುತ್ತಂತೆ. ಹೋದವರಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ. ಗವಿ ಎಲ್ಲಿರುವುದು ನಿಮಗೆ ಹೇಳಿದ್ದೇನೆ. ಇದು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಉಂಟು? 1036 ಮೀಟರ್ ಎತ್ತರದಲ್ಲಿ ಉಂಟು. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ಅಷ್ಟು ವೈಬ್ ಇರೋ ಪ್ಲೇಸ್ ಗವಿ GAVI ಗವಿ. ಗವಿಗೆ ಹತ್ತಿರದ ರೈಲು ನಿಲ್ದಾಣ ಅದು ಚೆಂಗನ್ನೂರು ರೈಲು ನಿಲ್ದಾಣ. ಅಲ್ಲಿಂದ 120 ಕಿಲೋಮೀಟರ್ ಇರುವುದು ಈ ಪ್ಲೇಸ್ಗೆ. ಮತ್ತೆ ಕುಮುಳಿ ಎಂಬ ಒಂದು ಪ್ಲೇಸ್ ಉಂಟು. ಆ ಊರಿಗೆ ನಮ್ಮ ಊರಿಂದ ಬಸ್ ಉಂಟು. ಪೆರ್ಲಾ ಟೌನ್, ನನ್ನ ಹೋಮ್ ಟೌನ್ ಪೆರ್ಲಾ ಇಂದ 1 ಮುಕ್ಕಳಿಗೆ ಬಸ್ ಉಂಟು ಅಂತ ಕಾಣ್ತದೆ, ಒಂದು KSRTC. ಈ ಕುಮುಳಿ ಎಂಬ ಪ್ಲೇಸ್ಗೆ, ಕುಮುಳಿಯಿಂದ 28 ಕಿಲೋಮೀಟರ್ ಇರುವುದು ಗವಿಗೆ. ಒಳ್ಳೆ ವೈಬು ಪ್ಲೇಸ್. ಈ ಗವಿಗೆ ಬಸ್ ರೈಡ್ ಮಾಡ್ಲಿಕ್ಕೆ ಒಳ್ಳೆ ವೈಬು. KSRTC ಬಸ್ ಉಂಟು, ನಮ್ಮ ಮೈನ್ ಪಾಯಿಂಟ್ ಬಸ್ ಉಂಟು. ಅದನ್ನು ಗೂಗಲ್ ಎಲ್ಲ ಸರ್ಚ್ ಮಾಡಿದ್ರೆ ಸಿಗ್ಬೋದು ನಿಮಗೆ. ಗವಿ ರೈಡ್ ಅಂತ ಒಳ್ಳೆ ವೈಬ್ ಇರೋ ಪ್ಲೇಸ್ ಒಂದು. ಗವಿ ಯಾಕೆ ಫೇಮಸ್? ಇಲ್ಲೊಂದು ಮೂವಿ ಶೂಟ್ ಆಗಿದೆ, ಒಂದು ಮಲಯಾಳ ಮೂವಿ ಶೂಟ್ ಆಗಿದೆ. ಆ ಮೂವಿಯನ್ನು ನಾನು ನೋಡಿದ್ದೇನೆ. ಸೂಪರ್ ಇರೋ ಒಂದು ಮೂವಿ. ಆ ಮೂವಿಯ ಹೆಸರು ಆರ್ಡಿನರಿ ಮೂವಿ ಅಂತ. ನೀವು ಸಹ ನೋಡಿ, ಯೂಟ್ಯೂಬ್ ಅಲ್ಲಿ ಉಂಟಂತ ಕಾಣ್ತದೆ. ಅಷ್ಟು ವೈಬ್ ಇರೋ ಪ್ಲೇಸ್ ಆರ್ಡಿನರಿ. ಅದರ ಫೋಟೋವನ್ನು ಸೈಡ್ ಅಲ್ಲಿ ಹಾಕ್ತೇನೆ, ನೀವು ನೋಡಿ. ಇಲ್ಲಿ ಹಾಕ್ತೇನೆ, ನೋಡ್ಕೊಳ್ಳಿ. ಸೂಪರ್ ಉಂಟು, ಅಷ್ಟು ವೈಬ್ ಇರೋ ಪ್ಲೇಸ್. ಆ ಮೂವಿ ಬಂದ ಮೇಲೆ ಈ ಪ್ಲೇಸ್ ಫೇಮಸ್ ಆಯಿತು, ಈ ಒಂದು ಗವಿ ಎಂಬ ಪ್ಲೇಸ್. ಗವಿಗೆ ಹೋಗಲು ಬಸ್ ರೈಡ್ ಮಾಡಿದ್ರೆ ಸೂಪರ್ ವೈಬ್ ಅಂತ, ಅಷ್ಟು ವೈಬ್ ಉಂಟು. ಯಾವ ತಿಂಗಳಲ್ಲಿ ಹೋದ್ರೆ ಒಳ್ಳೇದಂತ ಹೇಳ್ಬೇಕಾದ್ರೆ ಸೆಪ್ಟೆಂಬರ್ ಇಂದ ಫೆಬ್ರವರಿ ತನಕ ಹೋದ್ರೆ ಒಳ್ಳೇದು. ಇಲ್ಲೇ ಟಿಕೆಟ್ ಪ್ರೈಸ್ ಎಷ್ಟು? ಒಬ್ಬನಿಗೆ 25 ರೂಪಾಯಿ, ಪಾರ್ಕಿಂಗ್ ಫೀಸ್ 50 ರೂಪಾಯಿ, ಕ್ಯಾಮರಾ ಫೀಸ್ 100 ರೂಪಾಯಿ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ, ಗೊತ್ತಿರೋಗಿ ಇನ್ಫಾರ್ಮೇಶನ್ ಶೇರ್ ಮಾಡುದು. ಇಲ್ಲಿ ಬಸ್ ಅಲ್ಲಿ ಹೋಗ್ಲಿಕ್ಕೆ ಅಷ್ಟು ವೈಬ್ ಇರೋ ಪ್ಲೇಸ್ ಅಂತ ಈ ಪ್ಲೇಸ್, ಈ ಒಂದು ಗವಿ. ನೀವು ಓದೋರಿದ್ರೆ ಇನ್ನೊಮ್ಮೆ ಕಾಮೆಂಟ್ ರೀತಿಯಲ್ಲಿ ಹೇಳಿ, ಎಲ್ಲರಿಗೆ ತಿಳಿಬಹುದು. ನನಗೆ ಅಷ್ಟೇನು ಗೊತ್ತಿಲ್ಲ, ಗೊತ್ತಿರೋಗಿ ಇನ್ಫಾರ್ಮೇಶನ್ ಶೇರ್ ಮಾಡುದು. ಈಗ ಒಂದು ಮಳೆ ಬರ್ಲಿಕ್ಕೆ ಚಾನ್ಸ್ ಉಂಟು, ಅಷ್ಟು ಕ್ಲೌಡ್ ಉಂಟು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈಮ್ ಮಾಡಿ ಮಾಡಿದ್ರೆ 7 ಗಂಟೆಗೆ
ಪಕ್ಕ ನಿಮಗೆ ವಿಡಿಯೋ ಬರುತ್ತೆ. ಅಲ್ಲಿವರೆಗೆಲ್ಲರಿಗೂ ಇವತ್ತಿನ ವಿಡಿಯೋಗೆ ಬೈ ಬೈ ಹೇಳ್ತಾ ನಾಳೆ ನೋಡು ಗೈಸ್, ಬೈ ಬಾಯ್. ಇವತ್ತಿನ ವಿಡಿಯೋ ಒಂದು ಗವಿಯ ಎಷ್ಟು ಕರೆಕ್ಟ್ ಆಗಿದೆ ಅಂತ ಗೊತ್ತಿಲ್ಲ, ಆಚೆ ಸೈಡ್ ಇಂದ ಒಳ್ಳೆ ರೀತಿಯ ಸೌಂಡ್ ಉಂಟು. ಅಲ್ಲಿವರೆಗೆಲ್ಲರಿಗೆ ಬೈ ಬಾಯ್.